ಶ್ವೇತಾ ಗೋಟ್ಯಾಳ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿನಿ UPSCಯಲ್ಲಿ ಎಕ್ಸಾಮನ್ನು ಪಾಸ್ ಮಾಡಿ ವಿಜಯಪುರ ಜಿಲ್ಲೆಗೆ ಒಂದು ಕೀರ್ತಿ ಪತಾಕೆಯನ್ನು ತಂದಿದ್ದಾಳೆ. ಅವಳಿಗೆ ನಾವೆಲ್ಲರೂ ಜಿಲ್ಲಾಡಳಿತದ ಪರವಾಗಿ ಅವಳಿಗೆ ಶುಭಾಶಯಗಳನ್ನು ನಾವು ಕೋರ್ತೀವಿ. ಕಳೆದ 4 ತಿಂಗಳಿಂದ ಎಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ಒಂದು ಕರೋನಾ ಮಹಾಮಾರಿ ವಿರುದ್ಧ ಇಡೀ ಜಿಲ್ಲಾಡಳಿತ, ಎಲ್ಲ ಶಾಸಕರು ಎಲ್ಲರೂ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ತಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಜಿಲ್ಲಾಡಳಿತದ ಪರವಾಗಿ ಭಾಳಷ್ಟು ಒಳ್ಳೆ ರೀತಿಯಿಂದ ಕೋವಿಡ್-19 ಬಗ್ಗೆ ಒಂದು ಕ್ರಮವನ್ನು ವಹಿಸಿ ಇವತ್ತು ಯಾವ ರೀತಿಯಲ್ಲಿ ಅಂದರೆ ನಮ್ಮ ಕೋವಿಡ್ ಹಾಸ್ಪಿಟಲ್ ಇರ್ಬೋದು, ನಮ್ಮ ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಅದೇ ರೀತಿ 11 ಪ್ರೈವೇಟ್ ಆಸ್ಪತ್ರೆಯವರು ಕೂಡ ನಮಗೆ ಕೈ ಜೋಡಿಸಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಕೇಸ್ಗಳು ಸುಮಾರು 58,000ವರೆಗೆ ನಾವು ಎಲ್ಲನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ಅವರನ್ನು ಐಸೋಲೇಷನ್ ಮಾಡಿ ಹೋಮ್ ಕ್ವಾರಂಟೈನ್ ಮಾಡಿ ಅದರಲ್ಲಿ ಸುಮಾರು ಜನರಿಗೆ ಟ್ರೀಟ್ಮೆಂಟ್ ಕೂಡ ಪ್ರಾರಂಭ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಈಗಾಗಲೇ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ 859 ಜನ ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ 24 ಜನ ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದಾರೆ. ಯಾಕಂದರೆ ಈಗ ಪ್ರೈವೇಟ್ ಹಾಸ್ಪಿಟ್ಲ್ನವರು ಕೂಡ ನಮ್ಮ ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಏನು ನಮ್ಮ ಕೋವಿಡ್ ಪಾಸಿಟಿವ್ ಆದಂಥ ಕೇಸ್ಗಳಿರ್ತವೆ ಅವರಿಗೆ ಒಂದು ಧೈರ್ಯ ತುಂಬುವಂಥ ಕಾರ್ಯ ನಮ್ಮ ಕಡೆಯಿಂದ ಆಗಬೇಕು, ಅವರಿಗೆ ಒಳ್ಳೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡುವಂಥದ್ದಾಗಬೇಕು. ಅದೆಲ್ಲನೂ ಕೂಡ ಜಿಲ್ಲಾಡಳಿತದ ಪರವಾಗಿ ಭಾಳಷ್ಟು ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. ಸುಮಾರು ಈಗ ಪಾಸಿಟಿವ್ ನಮ್ಮಲ್ಲಿ 4,335 ಕೇಸ್ಗಳು ನಾವು ಪಾಸಿಟಿವ್ ಬಂದಿದ್ದಾವೆ. ಸುಮಾರು ನೆಗೆಟಿವ್ ಆಗಿ 52,765 ಕೇಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಆ್ಯಕ್ಟಿವ್ ಕೇಸ್ ಇರೋದು ನಮ್ಮದು 944. ಅದರ ಜೊತೆಗೆ ಹಾಸ್ಪಿಟಲೈಸೇಷನ್ ಆಗಿರುವಂಥ ಪೇಷಂಟ್ಸು 259. ಆ ರೀತಿಯಾಗಿ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಈ ಒಂದು ಪೇಷಂಟ್ಗಳನ್ನು ನಾವು ಇಟ್ಟಿದ್ದೀವಿ. ಸುಮಾರು ನಮ್ಮ ಜಿಲ್ಲೆಯಲ್ಲಿ 22 ಕೋವಿಡ್ ಕೇರ್ ಸೆಂಟರ್ಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಯಾಕಂದರೆ ಪಾಸಿಟಿವ್ ಇರ್ತಾರೆ ಬಟ್ ಅವರಿಗೆ ಸಿಂಪ್ಟಮ್ಸ್ ಇರೋಂಗಿಲ್ಲ, ಅಸಿಂಪ್ಟಮಿಕ್ ಏನು ಪೇಷಂಟ್ಸ್ ಇದ್ದಾರೆ ಅವರಿಗೆ 22 ಕೇಂದ್ರಗಳಲ್ಲಿ ಸರ್ಕಾರದ ವತಿಯಿಂದ ಒಳ್ಳೆ ಊಟ ಉಪಚಾರ ಮತ್ತು ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಲ್ಲಿ ಅವರಿಗೆ ಒಂದು ಮೋಟಿವೇಟ್ ಮಾಡುವಂಥ ರೀತಿಯಲ್ಲಿ ಅವರಿಗೆ ಯೋಗ ಇರ್ಬೋದು, ಅವರಿಗೆ ಸ್ವಲ್ಪ ಧೈರ್ಯ ತುಂಬುವಂಥದ್ದು ಇರ್ಬೋದು, ಎಲ್ಲನೂ ಕೂಡ ನಮ್ಮ ಜಿಲ್ಲಾಡಳಿತ ಭಾಳಷ್ಟು ಒಳ್ಳೆ ರೀತಿಯಿಂದ ಮಾಡಿದೆ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿಯಲ್ಲಿ ಸಾರಿ ಕೇಸ್ಗಳು ಕೂಡ ನಮ್ಮಲ್ಲಿ ಭಾಳಷ್ಟು ಸಾರಿ ಕೇಸ್ಗಳು ನಮ್ಮ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ 91 ಪಾಸಿಟಿವ್ ಕೇಸ್ಗಳಿದ್ದಾವೆ ಮತ್ತು ಟೋಟಲ್ ILS ಕೇಸುಗಳು ಸುಮಾರು 7,194 ಕೇಸುಗಳಿದ್ದಾವೆ. ಅದರಲ್ಲಿ ಪಾಸಿಟಿವ್ ಆಗಿ 888 ಕೇಸುಗಳು ನಾವು ನೋಡ್ತಾ ಇದ್ದೀವಿ. ನಾನು ನನ್ನ ವಿಜಯಪುರದ ಎಲ್ಲ ಜನತೆಗೆ ಹೇಳೋದಿಷ್ಟೇ, ಈ ಒಂದು ಕೋವಿಡ್ ಮಹಾಮಾರಿ ಬಗ್ಗೆ ತಾವ್ಯಾರೂ ಕೂಡ ಹೆದರಬೇಕಾಗಿಲ್ಲ. ಜಿಲ್ಲಾಡಳಿತ, ನಮ್ಮ ಆರೋಗ್ಯ ಇಲಾಖೆ, ನಮ್ಮ ಪೊಲೀಸ್ ಇಲಾಖೆ, ನಮ್ಮ ತಾಲೂಕು ಆಡಳಿತ ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೋಆರ್ಡಿನೇಷನ್ ಮಾಡಿಕೊಂಡು ಭಾಳಷ್ಟು ಒಳ್ಳೆ ರೀತಿಯಿಂದ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಮತ್ತು ನಾಳೆ ಕೂಡ ನಾನು 10:30ರಿಂದ 11:30ವರೆಗೆ ಬೇರೆ ಬೇರೆ ಪಾಸಿಟಿವ್ ಪೇಷಂಟ್ಗಳ ಜೊತೆಗೆ ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರಿಗೆ ಧೈರ್ಯ ತುಂಬುವಂಥದ್ದನ್ನು ನಾನು, ನಮ್ಮ ಜಿಲ್ಲಾಡಳಿತ, ನಮ್ಮ SP ಅವರು ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತು ಹೋಮ್ ಐಸೋಲೇಷನ್ನಲ್ಲಿ ಭಾಳಷ್ಟು ಜನರಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ. ಬಹುಶಃ ನಮ್ಮ DC ಅವರು ಹೇಳೋ ರೀತಿಯಲ್ಲಿ 40% ಹೋಮ್ ಐಸೋಲೇಷನ್ಗೆ ಒಂದು ಆದ್ಯತೆಯನ್ನು ಕೊಟ್ಟಿದ್ದೀವಿ. ಹೋಮ್ ಐಸೋಲೇಷನ್ ಯಾರಿಗೆ ಅವಶ್ಯಕತೆ ಇದೆ, ಯಾರಲ್ಲಿ ಆ ರೀತಿ ಎಲ್ಲ ವ್ಯವಸ್ಥೆ ಇದೆ, ಅವರು ಹೋಮ್ ಐಸೋಲೇಷನ್ ಹೊಂದಿ ನಮ್ಮ ಡಾಕ್ಟರ್ಸ್ ಜೊತೆಯಲ್ಲಿ ಸಂಪರ್ಕ ಹೊಂದಿ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಅದ್ರ ಬಗ್ಗೆ ಯಾರೂ ಕೂಡ ಗಾಬರಿ ಪಡಬೇಕಾಗಿಲ್ಲ. ಯಾರಿಗೆ ಹೋಮ್ ಐಸೋಲೇಷನ್ ವ್ಯವಸ್ಥೆ ಇಲ್ಲ, ಅವರು ಅಸಿಂಪ್ಟಮಿಕ್ ಇದ್ದರೆ ಅವರು ಕೋವಿಡ್ ಕೇರ್ ಸೆಂಟರಲ್ಲೂ ಕೂಡ ನೀವು ಅದರ ಅವಕಾಶವನ್ನು ಪಡ್ಕೋಬೇಕು. ಈ ರೀತಿಯಾಗಿ ಒಂದು ಕೋವಿಡ್ ವಿರುದ್ಧ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೀವಿ. ಯಾರೂ ಕೂಡ ಧೈರ್ಯ ಕಳ್ಕೋವಂಥದ್ದಿಲ್ಲ. ಮತ್ತು ರಿಕವರಿ ಒಂದು ಸ್ಟೇಟಸ್ ಕೂಡ ಭಾಳಷ್ಟು ಚೆನ್ನಾಗಿದೆ. 77% ಪೇಷಂಟ್ಸು ಡಿಸಲೇ ಜಾಸ್ತಿ. ನಾವು 14 ದಿನ ಅವರನ್ನು ಒಂದು ಐಸೋಲೇಷನ್ ಪೀರಿಯಡ್ ಇರೋದ್ರಿಂದ ಸುಮಾರು ದಿನಕ್ಕೆ 100 ಬಂದರೆ ನಾವು ಅದನ್ನು 14 ದಿನ ಫುಲ್ ಆಗ್ತದೆ. ಬಟ್ ಅದೇ ರೀತಿಯಲ್ಲಿ 14 ದಿನದ ನಂತರ ಡಿಸ್ಚಾರ್ಜ್ ಕೂಡ ಪ್ರಾರಂಭ ಆಗ್ತದೆ. ಆ ಡಿಸ್ಚಾರ್ಜಲ್ಲೂ ಕೂಡ 77% ನಮಗೆ ಡಿಸ್ಚಾರ್ಜ್ ರಿಕವರಿ ನಮ್ಮಲ್ಲಿದೆ. ನಮ್ಮಲ್ಲಿ ಅನ್ಸೋ ಮಟ್ಟಿಗೆ ಕರ್ನಾಟಕದಲ್ಲಿ ಬಹಳಷ್ಟು ಒಳ್ಳೆ ರೀತಿಯಿಂದ ವಿಜಯಪುರ ಜಿಲ್ಲೆ ಈ ರೀತಿಯಾಗಿ ಕೋವಿಡ್ ಕಂಟ್ರೋಲನ್ನು ಮಾಡ್ತಾ ಇದೆ ಅಂಥೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಎರಡನೇದು, ಈಗ ಮಹಾಪುರದ ಭೀತಿ ಕೂಡ ಎಲ್ಲ ರಾಜ್ಯದಲ್ಲಿ ಇರೋದ್ರಿಂದ, ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ, ನಮ್ಮಲ್ಲೂ ಕೂಡ ಹೋದ ವಾರ ಮಳೆ ಜಾಸ್ತಿ ಆಗಿರೋದ್ರಿಂದ
ಈಗಾಗಲೇ ನಾವು ಇರಿಗೇಷನ್ ಡಿಪಾರ್ಟ್ಮೆಂಟ್ ಜೊತೆಲಿ ಕೃಷಿ ಇಲಾಖೆ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಮತ್ತು ಕಂದಾಯ ಇಲಾಖೆ ಎಲ್ಲರೂ ಕೂಡ ಮೀಟಿಂಗ್ ಮಾಡಿರೋದ್ರಿಂದ ಈಗ ಹೋದ ವಾರ ಇರ್ತಕ್ಕಂಥ ಮಳೆ ಪ್ರಮಾಣ ಈಗ ಈ ವಾರ ಕಡಿಮೆ ಆಗಿದೆ. ಮತ್ತು ನಾರಾಯಣ ಜಲಾಶಯ ಇರ್ಬೋದು, ಕೊಯ್ನಾ ಇರ್ಬೋದು, ಮತ್ತು ಆಲ್ಮಟ್ಟಿ ಇರ್ಬೋದು, ಮತ್ತು ನಮ್ಮ ಕಡೆ ಪಾಟ್ಗಾಂವ್ ಅಂತ ಹೇಳಿ ಒಂದು ಬರ್ತದೆ, ಅದು ನಮ್ಮ ವೇದಗಂಗಾ ದೂದಗಂಗಾ ಸೇರಿಕೊಂಡು ಕೃಷ್ಣ ಜಾಯಿನ್ ಆಗುವಂಥದ್ದು, ಕಲ್ಲೋಳ್ ಬ್ಯಾರೇಜ್ ಇರ್ಬೋದು. ಇವರೆಲ್ಲನೂ ಕೂಡ ಭಾಳಷ್ಟು ದಿನ ಬಹಳ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳಿಗ್ಗೆ 6 ಗಂಟೆಗೆ ಮತ್ತು ಸಾಯಂಕಾಲ 6 ಗಂಟೆಗೆ ದಿನಕ್ಕೆ 2 ಸರ್ತಿ ಎಲ್ಲ ಅಧಿಕಾರಿಗಳು ಕೋಆರ್ಡಿನೇಟ್ ಮಾಡಿ ಒಬ್ರಿಗೊಬ್ರು ಚರ್ಚೆ ಮಾಡಿ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ನೀರಿನ ಪ್ರಮಾಣ ಅವರು ನೀರು ಬಿಟ್ಟಾಗ ಇಲ್ಲಿ ನಮ್ಮ ಕರ್ನಾಟಕದ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ನೀರು ಬಿಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗಂಗಿಲ್ಲ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಈಗ ನಮ್ಮಲ್ಲಿ ಮಳೆ ಕಡಿಮೆ ಆಗಿರೋದ್ರಿಂದನೂ ಕೂಡ ಮತ್ತು ಯಾವುದೇ ರೀತಿಯ ಇನ್ನೂ ಕೂಡ ಏನೇ ಅವಶ್ಯಕತೆ ಇದ್ದರೂ ಕೂಡ ಎಲ್ಲರೂ ಕೋಆರ್ಡಿನೇಟ್ ಮಾಡಿ ಒಳ್ಳೆ ರೀತಿಯಿಂದ ಅದನ್ನು ಬಗೆಹರಿಸಬೇಕು ಅನ್ನುವಂಥದ್ದು ಇವತ್ತು ನಾವು ಮೀಟಿಂಗಲ್ಲಿ ಚರ್ಚೆ ಮಾಡಿದ್ದೀವಿ. ಮತ್ತು ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಈಗೇನು ಕೋವಿಡ್ ಟಾಸ್ಕ್ ಫೋರ್ಸ್ ಇದ್ದೇನೋ ಅದೇ ಕಮಿಟಿಗಳು ಅವರಿಗೆ ಜವಾಬ್ದಾರಿ ಕೊಟ್ಟಿದೆ. ನದಿ ಪಾತ್ರದಲ್ಲಿ ನೀರಿನ ಮಟ್ಟ ಯಾವ ರೀತಿ ಇರ್ತದೆ ಮತ್ತು ಆಯಾ ಊರುಗಳಲ್ಲಿ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ನಮ್ಮಲ್ಲಿ ಬೋಟ್ ವ್ಯವಸ್ಥೆ ಕೂಡ ಎಲ್ಲ ರೀತಿಯಿಂದ ಈಗಾಗಲೇ ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯ ಆಪತ್ತು ಬರದೇ ಇರತಕ್ಕಂಥ ರೀತಿಯಲ್ಲಿ ಈಗಾಗಲೇ ಕ್ರಮವನ್ನು ತಗೊಂಡಿದ್ದಾರೆ. ಈ ರೀತಿಯಾಗಿ ನಮ್ಮದು ಮಹಾಪೂರ ಮತ್ತು ಕೋವಿಡ್ ಸಂದರ್ಭವಾಗಿ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಏನು ಸುಮಾರು ಎಕರೆ ಮೊನ್ನೆ ಹೋದವಾರ ಮಳೆಯಿಂದ ಏನು ಬೆಳೆ ಹಾನಿಯಾಗಿದೆ ಅದನ್ನು ನಾಳೆ ಇಂಡಿ ತಾಲೂಕಿನಲ್ಲಿ ಜಾಸ್ತಿ ಬೆಳೆ ಹಾನಿಯಾಗಿರೋದ್ರಿಂದ ನಾಳೆ ನಾನು ಕೂಡ ಅಲ್ಲಿ ವಿಸಿಟ್ ಹೋಗ್ತಾ ಇದ್ದೀನಿ. ಅದು ಏನೇನು ಬೆಳೆ ಹಾನಿಯಾಗಿದೆ ಅಂತ ನೋಡಿಕೊಂಡು ಅದನ್ನು ರಿಪೋರ್ಟ್ ಮಾಡಿಕೊಂಡು ನಮ್ಮ ಸನ್ಮಾನ್ಯ ಕೃಷಿ ಸಚಿವರಿಗೆ ಕೊಡುವಂಥದ್ದನ್ನು ಮಾಡಿ ಬೆಳೆ ಪರಿಹಾರನೂ ಕೂಡ ಆದಷ್ಟು ಬೇಗ ತಂದುಕೊಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಯೂರಿಯಾದ ಕೊರತೆ ಹೋದ ವಾರ ಇತ್ತು, ಬಟ್ ಈ ವಾರ ಯೂರಿಯಾ ಕೊರತೆ ಕೂಡ ಇಲ್ಲ. ಯೂರಿಯಾ ಎಲ್ಲನೂ ಬಂದಿದೆ. ನಾನು ಜಿಲ್ಲೆಯ ಜನತೆಗೆ ಹೇಳೋದಕ್ಕೆ ಬಯಸ್ತೀನಿ, ಯಾವುದೇ ರೀತಿಯ ಕೊರತೆ ಇಲ್ಲ. ಮತ್ತು ಇನ್ನೂ ಕೂಡ ಬರಬೇಕಾದಂಥ ಯೂರಿಯಾ ಈ ವಾರದಲ್ಲಿ ತರಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ರೈತರು ಕೂಡ ಆರೋಪ ಮಾಡ್ತಾ ಇದ್ದಾರೆ, ಅದು ನಮ್ಮ ಗಮನಕ್ಕೆ ಬಂದಿತ್ತು. ಕಳೆದ ವಾರ ಒಂದ್ಸತಿ ನಮ್ಗೆ ಯೂರಿಯಾ ಕೊರತೆ ಆಗಿತ್ತು. ಆದರೂ ಕೂಡ ಅದನ್ನು ನಾವು ಫಾಲೋ ಅಪ್ ಮಾಡಿ ಈಗ ಸುಮಾರು 4-5 ದಿನಗಳಿಂದ ಯೂರಿಯಾ ಶಾರ್ಟೇಜ್ ಇಲ್ಲ, ಯೂರಿಯಾ ಬಂದಿದೆ. ಆ ರೀತಿ ಯಾವುದೇ ರೀತಿಯಾಗಿ ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಏನೇ ಕಡಿಮೆ ಬಿದ್ದರೂ ಕೂಡ ಯೂರಿಯಾ ಈಗ ಕಡಿಮೆ ಬೀಳುವಂಥದ್ದಾಗಲ್ಲ. ನಾವು ಸದಾನಂದ ಗೌಡರು ಕೇಂದ್ರದ ಸಚಿವರಿಗೂ ಕೂಡ ನಾನು ಮೊನ್ನೆ ದಿಲ್ಲಿಗೆ ಹೋದಾಗ ಮಾತಾಡಿದ್ದೀನಿ, ನಮ್ಮ ರಾಜ್ಯದ ಸಚಿವರಿಗೂ ಕೂಡ ಮಾತಾಡಿದ್ದೀವಿ ಮತ್ತು ಎಲ್ಲ ಕಂಪ್ನಿಗಳ ಜೊತೆನೂ ಕೂಡ ಮಾತಾಡಿದ್ದೀನಿ. ಈಗ ಯೂರಿಯಾ ಸಾಕಷ್ಟು ಬಂದಿದೆ ಮತ್ತು ಈ ವಾರ ಕೂಡ ಬರ್ತದೆ. ಬೆಲೆ ಸಮೀಕ್ಷೆ ಮತ್ತು ಬೆಳೆ ಸಮೀಕ್ಷೆನೂ ಕೂಡ ಈಗಾಗಲೇ ಜಂಟಿಯಾಗಿ ಕಂದಾಯ ಇಲಾಖೆ, ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಎಲ್ಲ 3 ಡಿಪಾರ್ಟ್ಮೆಂಟ್ ಕೂಡಿ ಬೆಳೆ ಸರ್ವೆ ಕೂಡ ನಡೀತಾ ಇದೆ. ಆ ಬೆಳೆ ಸರ್ವೆನೂ ಕೂಡ ನಾಳೆ ರಿಪೋರ್ಟಿಂಗ್ ಮಾಡಬೇಕು ಅಂತ ಹೇಳಿದ್ದೀನಿ. ನಾನು ಕೂಡ ಸ್ವತಃ ಹೋಗಿ ನಾವೆಲ್ಲ ಅಧಿಕಾರಿಗಳ ತಂಡ ಹೋಗಿ ಅಲ್ಲಿ ಗಮನಿಸ್ತೀವಿ. ಅದನ್ನು ಕೂಡ ಅದನ್ನು ಮಾಡುವಂಥದ್ದು. ಮತ್ತೊಂದು ಅಂತಂದರೆ ನಮ್ಮ ಸಚಿವರಾದಂಥ BC ಪಾಟೀಲ್ ಅವರು ಕೃಷಿ ಸಚಿವರು ಈಗ ಭಾಳಷ್ಟು ನಮಗೆ ಕಂಪ್ಲೇಂಟ್ಸ್ ಬರ್ತಿತ್ತು. ಏನು ಅಂತಂದರೆ ರೈತರು ಬೆಳೆ ಸಮೀಕ್ಷೆ ಅಧಿಕಾರಿಗಳು ಚೆನ್ನಾಗಿ ಮಾಡೋಂಗಿಲ್ಲ, ಅಲ್ಲಿ ಆಫೀಸಲ್ಲೇ ಕೂತ್ಕೊಂಡು ಯಾವುದೋ ಬೆಳೆ ಇದ್ದರೆ ಏನೇ ಬರ್ತದೆ ಅಂತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಕೆಲವೊಂದು ಏನು ಆಪಾದನೆಗಳಿತ್ತು. ಅದು ಈಗಾಗಲೇ ಅದನ್ನೆಲ್ಲ ಸಮೀಕ್ಷೆ ಮಾಡುವಂಥದ್ದು ರೈತರಿಗೆ ಬಿಟ್ಟುಕೊಟ್ಟಿರುವಂಥದ್ದು. ಅವರು ಮೊಬೈಲ್ ಮುಖಾಂತರ ಏನು ಗೂಗಲ್ ಪ್ಲೇ ಸ್ಟೋರ್ ಇರುತ್ತೋ ಅದರಲ್ಲಿ ಫಾರ್ಮರ್ಸ್ ಕ್ರಾಪ್ ಸರ್ವೆ ಆ್ಯಪ್ ಅಂಥೇಳಿ 2020-21 ಅಂಥೇಳಿ ಅದನ್ನು ಅವರು ಡೌನ್ಲೋಡ್ ಮಾಡ್ಕೋಬೇಕು. ಇದನ್ನು ನಾನು ನಿಮ್ಮೆಲ್ಲರ ಮುಖಾಂತರ ನಾನು ಎಲ್ಲ ರೈತರಿಗೆ ಮನವಿ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವೆಲ್ಲರೂ ಕೂಡ ನಿಮ್ಮ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಡ್ರಿ ಮತ್ತು ಸ್ವತಃ ನಿಮ್ಮ ಗದ್ದೆಗಳಲ್ಲಿರ್ತಕ್ಕಂಥ ಹೊಲಗಳಲ್ಲಿರ್ತಕ್ಕಂತಹ ಬೆಳೆ ಏನಿರ್ತದೆ ಅದ್ರ ಬಗ್ಗೆ ನೀವು ಅದರಲ್ಲಿ ಅಪ್ಲೋಡ್ ಮಾಡಿದರೆ ಆ ಒಂದು ರೈತರ ಬೆಳೆ ಸಮೀಕ್ಷೆಯನ್ನು ನೀವೇ ಮಾಡ್ಕೋಬೋದು. ಅಕಸ್ಮಾತ್ ಯಾರಾದ್ರಿಗೂ ಈ ಒಂದು ಆ್ಯಪ್ ಮಾಡ್ಕೊಳ್ಳೋದು ಗೊತ್ತಾಗಲಿಲ್ಲ ಅಥವಾ ಅವ್ರ ಹತ್ರ ಸ್ಮಾರ್ಟ್ಫೋನ್ ಇರಲಿಲ್ಲ ಅಂತಂದರೆ ಅವರು ನಮ್ಮ ಅಧಿಕಾರಿಗಳ ಸಹಾಯವನ್ನು ತಗೋಬೋದು. ಅದಕ್ಕೆ